ಹಾಯ್ ಫ್ರೆಂಡ್ಸ್, ಸೀರಿಯಸ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀನಾದೇನಾ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಜಡ್ಜ್ ಸತ್ಯಮೂರ್ತಿ ಅವರ ಮನೆಯಲ್ಲಿ ಲೋಕಿ ಅವರಿಗೆ ಹೇಳ್ತಿರ್ತಾರೆ. ಜಡ್ಜ್ ಸತ್ಯಮೂರ್ತಿ ಅವರು ಹೇಳ್ತಾರೆ ಲೋಕಿಗೆ, ಆ ರೌಡಿ ನಿನ್ನ ಕೊಟ್ಟ ಹಣನ ವೇದಾಳ ಮುಖದ ಮೇಲೆ ಎಸೆದು ನಿಮ್ಮಪ್ಪನಿಗೆ ಬಂದು ಅದನ್ನು ಆಯ್ದುಕೊಂಡು ಹೋಗು ಅಂತ ಹೇಳಿದನಂತೆ. ಯಾವ ಮಟ್ಟಕ್ಕೆ ಇಳಿಸಿಬಿಟ್ಟಿವೋ ನನ್ನ ಸ್ಥಾನನ ಅಂತ ಅವ್ರು ಲೋಕಿ ಅವ್ರಿಗೆ ಕಪಾಳಕ್ಕೆ ಬಾರಿಸ್ತಾರೆ. ಆವಾಗ ಲೋಕಿ ಅವರು ಅವ್ರ ತಂದೆಯ ಕಾರನ್ನು ಹಿಡಿದುಕೊಂಡು ಕ್ಷಮಿಸಿ ಬಿಡಿ ನನ್ನ ಅಂಥೇಳಿ ಹೇಳ್ತಾರೆ. ಆವಾಗ ಈ ಕಡೆ ವಿಕ್ರಮ್ ಅವರ ಮನೆಯಲ್ಲಿ ವಿಕ್ರಮ್ ಅವರು ವೇದಾಗೆ ಹೇಳ್ತಾರೆ, ವೇದ ಹೋಗೋಣ ಬಾ ಅಂತ ಹೇಳಿದಾಗ ವೇದ ಅವರು ಹೋಗು ಅಂದರೆ ಹೋಗೋಕೆ, ಬಾ ಅಂದರೆ ಬರೋಕೆ ನನ್ನ ಹಸು ಅಂದ್ಕೊಂಡ್ರ ಗೊತ್ತೈತಲ್ಲ, ನಾ ದುರ್ಗದ ಹೆಣ್ಣು, ಸ್ವಾಭಿಮಿ ಅನ್ನೋಕ್ಕೆ ನಾನು ಧಕ್ಕೆ ಆದರೆ ನಂದು ಗೊತ್ತೈತಲ್ಲ ಅಂತ ವಿಕ್ರಮ್ ಅವ್ರಿಗೆ ಹೇಳ್ತಾರೆ. ಇದಿಷ್ಟು ಫ್ರೆಂಡ್ಸ್ ಬುಧವಾರದ ಸಂಚಿಕೆಯಲ್ಲಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.